ಹೌದು ಸ್ನೇಹಿತರೆ, ಬನ್ನಿ ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ. ಪಿ ಎಮ್ ಕಿಸಾನ್ ವೆಬ್ಸೈಟು ಖಾನಾಪುರದಲ್ಲಿ ಎಷ್ಟು ಜನಕ್ಕೆ ಬರುತ್ತೆ ನೋಡೋಣ. ಬಟ್ ನಿಮ್ಮ ಊರಲ್ಲಿ ಇವ್ರು ನೋಡ್ಕೊಳ್ರಿ. ಬಟ್ ಹೇಗಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ವೆಬ್ಸೈಟಿಗೆ ಬನ್ನಿ. ಬಂದು ಒಂದು ನಿಮಿಷ ಡ್ಯಾಶ್ ಬೋರ್ಡ್ ಏನಿದೆಯಲ್ವ ಅದನ್ನು ಆಯ್ಕೆ ಮಾಡಿಕೊಡ್ರಿ. ಅಂದರೆ ನಿಮ್ಮೂರಲ್ಲಿ ಎಷ್ಟು ಜನಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಅನ್ನೋದು ಇದರಲ್ಲೇ ನಾವು ನೋಡ್ಬೋದು. ಹೀಗೆ ಕರ್ನಾಟಕ ಆಯ್ಕೆ ಮಾಡ್ಕೊಳ್ಳಿ. ಆನಂತರ ನಿಮ್ಮ ಒಂದು ರಾಜ್ಯ, ಆನಂತರ ನಿಮ್ಮ ಒಂದು ತಾಲೂಕು, ಆನಂತರ ನಿಮ್ಮ ಒಂದು ಊರು, ನಿಮ್ದು ಯಾವ ಊರು ಬರುತ್ತೆ, ಯಾವ ಊರಲ್ಲಿ ನೋಡಬೇಕು, ಒಂದು ತಾಲೂಕಿನಲ್ಲಿ ಬರೋಂಥ ಊರುಗಳು ಯಾವುದು, ಆ ಊರಲ್ಲಿ ನೋಡಬೇಕಾದ ಹಳ್ಳಿನ ಆಯ್ಕೆ ಮಾಡ್ಕೊಳ್ಳಿ. ನಂದು ಊರು ಖಾನಾಪುರ. ಶೋ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನೋಡಿ ನಮ್ಮ ಖಾನಾಪುರದ ಇದೊಂದು ಲಿಸ್ಟು. ಒಟ್ಟು ಫಾರ್ಮರ್ ರಿಜೆಕ್ಟೆಡ್ ಅಂದರೆ 400 ರಿಜೆಕ್ಟ್ ಆಗಿರೋದು. ರಿಸೀವ್ಡ್ ಆಲ್ ಪೇಮೆಂಟ್ ಅಂತ ಏನಿದೆಯಲ್ವ ಅದು ಬಂದುಬಿಟ್ಟು 242. ಪಾರ್ಟಲ್ ಪೇಮೆಂಟ್ ಬಂದುಬಿಟ್ಟು 148. ರಿಸೀವ್ಡ್ ನೋ ಪೇಮೆಂಟ್ಸ್ ಏನಿದೆಯಲ್ಲ ಅದು 14. ಒಂದು ನಿಮಿಷ ಸ್ನೇಹಿತರೆ, ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಆನಂತರ ಏನು ಈ ಲಿಸ್ಟಲ್ಲಿ ಇದೆಯಲ್ವ, ಈ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಇವರೆಲ್ಲ ಪೂರ್ತಿ ಸಂಪೂರ್ಣ ಹಣ ತೊಗೊಂಡವರು. ಪಿ ಎಮ್ ಕಿಸಾನ್ ಏನಿದೆಯಲ್ವ ಅದೇ ಈ ಪ್ರಧಾನಮಂತ್ರಿ ಯೋಜನೆ, ಪಿ ಎಮ್ ಕಿಸಾನ್ ಯೋಜನೆ ಇದೆಯಲ್ವ ಅದರಲ್ಲಿ ಈ ಸಂಪೂರ್ಣ ಎಲ್ಲ ಪೇಮೆಂಟ್ ತಗೊಂಡವ್ರ ಲಿಸ್ಟ್ ಇದು. ಇದು ಪಾರ್ಟಲ್ ಪೇಮೆಂಟ್ ಅಂದರೆ ಅರ್ಧಂಬರ್ಧ ಏನು ಹಣ ತೊಗೊಂಡಿರ್ತಾರಲ್ವ ಅವ್ರದ್ದು ಇದೊಂದು ಲಿಸ್ಟಲ್ಲಿ. ಇದರಲ್ಲಿ ನೀವು ಲಿಸ್ಟಲ್ಲಿ ಯಾರಿದ್ದೀರಾ ಇಲ್ಲ ಅನ್ನೋದರಲ್ಲಿ ಇದರಲ್ಲಿ ಯಾರಿಗೆ ಫಾಲ್ಟ್ ಏನಂದರೆ ಈಗ KYC ಮಾಡದಿರೋ ಕಾರಣ ಏನೋ ಹಲವಾರು ಒಂದು ಅಕೌಂಟಿಗೆ ಸಂಬಂಧಪಟ್ಟಂಗೆ ಕಾರಣ ಇರುತ್ತಲ್ವ, ಅದು ಅಂದರೆ ಫಾರ್ಟಲ್ ಪೇಮೆಂಟ್ ಇದೆಯಲ್ವ ಆ ಲಿಸ್ಟಲ್ಲಿ ಯಾರಿದ್ದೀರಾ ನೋಡ್ಕೊಳ್ಳಿ ರೈತರು. ಆನಂತರ ರಿಸೀವ್ಡ್ ಆನ್ ನೋ ಪೇಮೆಂಟ್ ಏನಿದ್ದೀರಲ್ಲ ಅಂದರೆ ಪೂರ್ತಿ ಸಂಪೂರ್ಣ ತೆಗೆದಂಥವ್ರು ಒಂದು ಈ ಊರಲ್ಲಿ. ಈ ಥರ ಫ್ರೆಂಡ್ಸ್, ಈ ಥರ ನೀವು ನೋಡ್ಕೊಳ್ಳಿ. ಒಟ್ಟಲ್ಲಿ ಯಾರು ಇದೀರ ರೈತರಿಗೆ ಈ ಒಂದು ಮಾತು ನೋಡಿಕೊಂಡು ಈ ಮುಂದಿನ ಸರ್ತಿ ಈ ಒಂದು ಲಿಸ್ಟಲ್ಲಿರೋರು ಏನು ಪಾರ್ಟಲ್ ಪೇಮೆಂಟ್ಸ್ ಲಿಸ್ಟಲ್ಲಿರೋರು ಈ ಕಡೆ ಲಿಸ್ಟಲ್ಲಿ ಬರೋ ಥರ ನೀವು ಮಾಡ್ಕೊಳ್ಳಿ. ಅಂದರೆ KYC ಮಾಡ್ಕೊಳ್ಳೋದು, ಇಲ್ಲಾಂದರೆ ಅಕೌಂಟಿಗೆ ಸಂಬಂಧಪಟ್ಟದ್ದು ಏನಾದರೂ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳೋದು, ಬೇರೆ ಏನಾದರೂ ರೀಸನ್ ಇದ್ದದನ್ನು ಅದು ಸರಿ ಮಾಡಿಕೊಂಡು ಈ ಲಿಸ್ಟಿಗೆ ನೀವು ಬನ್ನಿ ಅಂತ ಹೇಳ್ತಾ ನನ್ನ ಒಂದು ಮನದ ಅನಿಸಿಕೆನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಟ್ ರೈತರಿಗೆ ಈ ಒಂದು ನೀವು ಮಾಡ್ಕೊಳ್ಳಿ, ಒಟ್ಟಿನ ಈ ಥರ ಚೆಕ್ ಮಾಡ್ಕೊಳ್ಳಿ. ಮುಂದೆ ಸಮಸ್ಯೆ ಬಗೆಹರಿಸ್ಕೊಂಡು ಈ ಕಡೆ ಬನ್ನಿ. ಮುಂಚೆ ವೆಬ್ಸೈಟು ಸರಳ ಇತ್ತು, ಆವಾಗ ನಾವೇ ಮಾಡ್ಬೋದಾಗಿತ್ತು. ಈಗ ವೆಬ್ಸೈಟ್ ಕೇಂದ್ರ ಸರ್ಕಾರ ಒಂದಷ್ಟು ಚೇಂಜ್ ಮಾಡಿದೆ. ಹಾಗಾಗಿ ನಾವು ಒಂದಷ್ಟು ಹೆಲ್ಪ್ ಡೆಸ್ಕಲ್ಲಿ ರಿಕ್ವೆಸ್ಟ್ ಹಾಕೋಕ್ಕಾಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಈ ಥರ ರೈತರೇ ಖಂಡಿತವಾಗ್ಲೂ ನೀವು ಈ ಥರ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಒಂದು ಫಾರ್ಟಲ್ ಇದರಲ್ಲಿದ್ರೆ ಅವರು ಬನ್ನಿ ಈ ಕಡೆ ಆಲ್ ರಿಸೀವ್ಡ್ ಪೇಮೆಂಟಿಗೆ ಬನ್ನಿ ಅಂತ ಹೇಳ್ತಾ ನಾನು ಮನದಾದ ಅನಿಸಿಕೆನ ಮುಗಿಸ್ತಾ ಇದ್ದೀನಿ.